ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಶಾಸಕ ವೇದವ್ಯಾಸ್ ಕಾಮತ್ ರವರು ಮಾತನಾಡಿ, ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಕದ್ರಿ ಪಾರ್ಕ್, ಲೇಡಿ ಹಿಲ್ ಸೇರಿದಂತೆ ಬಹುತೇಕ ಭಾಗದಲ್ಲಿ ಪಾಲಿಕೆಯ ಅಧಿಕಾರಿಗಳು ಗೂಡಂಗಡಿಗಳನ್ನು ತೆರವುಗೊಳಿಸಿದ್ದು, ಕಾಂಗ್ರೆಸ್ ನಾಯಕರು ಸೂಚಿಸಿರುವ ಕಡೆಗಳಲ್ಲಿ ಮಾತ್ರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಕೆಲವರಿಗೆ ಮಾತ್ರ ಅನ್ಯಾಯ ಮಾಡುತ್ತಿರುವುದು ಎಷ್ಟು ಸರಿ ಎಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ತೆರವುಗೊಳಿಸಬೇಕಾದ ಅನಿವಾರ್ಯತೆ ಇದ್ದರೆ ಎಲ್ಲವನ್ನು ತೆರವುಗೊಳಿಸಬೇಕು. ಅದು ಬಿಟ್ಟು ದುಡಿದು ತಿನ್ನುವ ಬಡ ವ್ಯಾಪಾರಿಗಳ ಮಧ್ಯೆಯೂ ಯಾಕೆ ಇಂತಹ ತಾರತಮ್ಯ? ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತವಿದ್ದಾಗ ಇಂತಹ ಅನ್ಯಾಯಗಳಿಗೆ ಆಸ್ಪದವಿರಲಿಲ್ಲ. ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೂಲಕ ಆಡಳಿತ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿಯನ್ನು ನೋಡುವಂತಾಗಿದೆ. ಜೈಲ್ ಜಮಾರ್ ಈ ಖಾತಾ ಸಮಸ್ಯೆಗಳು ಮಿತಿಮೀರಿದ್ದು, ಸಚಿವರು, ಜಿಲ್ಲಾಡಳಿತ, ಸರ್ಕಾರ ಸೇರಿದಂತೆ ಎಲ್ಲಾ ಪ್ರಯತ್ನದ ಹೊರತಾಗಿಯೂ ದಪ್ಪ ಚರ್ಮದ ರಾಜ್ಯ ಸರ್ಕಾರ ಜನರ ಬವಣೆಗೆ ಅಂತ್ಯ ಹಾಡುತ್ತಿರುವುದು ದುರಂತ ಎಂದರು. ಅವರ ಪಕ್ಷದ ಮೆಂಬರ್ಗಳಿರುವಂಥ ಗೂಡಂಗಡಿಗಳನ್ನು ತೆಗಿಲಿಕ್ಕೆ ಅವರು ಬಿಡಲ್ಲ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯಲ್ಲಿದ್ದಂಥವರ ಗೂಡಂಗಡಿ ತೆಗಿಲಿಕ್ಕೆ ಬಿಡಲ್ಲ. ಯಾರೋ ಬಡವರು ಎಲ್ಲೋ ಅಂಗಡಿಗಳು ಮಾಡ್ಕೊಂಡಿದ್ದಾರೆ ಅಂತೇಳಿ ಆದರೆ ನೀವು ಅದನ್ನು ತೆಗಿತೀರಿ. ನಾನು ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲ, ಇಡೀ ಮಂಗಳೂರಿನಲ್ಲಿರೋ ಎಲ್ಲ ಗೂಡಂಗಡಿಗಳು ತೆಗಿಬೇಕು. ನ್ಯಾಯ ಎಲ್ರಿಗೂ ಒಂದೇ. ಇಲ್ಲ, ಎಲ್ರಿಗೂ ವ್ಯಾಪಾರ ಮಾಡಲಿಕ್ಕೆ ಬಿಡಬೇಕು. ಈ ಭಾರತದಲ್ಲಿ ಹುಟ್ಟಿದಂಥ, ಈ ಮಂಗಳೂರಿನಲ್ಲಿ ಹುಟ್ಟಿದಂಥ, ಈ ಕರಾವಳಿಯಲ್ಲಿ ಹುಟ್ಟಿದಂಥ, ಈ ತುಳುನಾಡಿನಲ್ಲಿ ಹುಟ್ಟಿದಂಥ ಎಲ್ಲ ವ್ಯಕ್ತಿಗಳಿಗೆ ಕಾನೂನು ಒಂದೇ. ಆಡಳಿತ ಪಾರ್ಟಿಯ ವ್ಯಕ್ತಿಗಳು ಹೇಳಿದಾಗ ಕಾನೂನು ಬದಲು, ನಮ್ಮ ಕಾನೂನು ಬದಲು, ನಮಗೆ ಬೇಕಾದವರಿಗೆ ಕಾನೂನು ಬದಲು, ಈ ರೀತಿ ಮಾಡುವುದ ತಾರತಮ್ಯದನ್ನು ನಾನು ಇದನ್ನು ಒಪ್ಪಲ್ಲ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಪಾಲಿಕೆಯ ಫ್ಲೆಕ್ಸ್ ನಿಯಮಗಳು ಕೇವಲ ದೇವಸ್ಥಾನ, ದೈವಸ್ಥಾನ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಅನ್ವಯವಾಗುತ್ತಿದ್ದು, ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮಗಳಿಗೆ ಅನ್ವಯವಾಗುತ್ತಿಲ್ಲ. ಕಾಂಗ್ರೆಸ್ಸಿಗರು ದೇವರಿಗಿಂತ ದೊಡ್ಡವರ? ಪಾಲಿಕೆಯವರು ಆಳುವ ಪಕ್ಷದ ಕೈಗೊಂಬೆಯಂತೆ ವರ್ತಿಸುವುದು ಬಿಟ್ಟು ನಗರ ಬೀದಿಗಳಲ್ಲಿ ಬಿದ್ದಿರುವ ಕಸದ ರಾಶಿ ಸಹಿತ ಕಟ್ಟಡ ಸಾಮಗ್ರಿಗಳ ಅವಶೇಷಗಳನ್ನು ತೆರವುಗೊಳಿಸಲಿ. ಅನೇಕ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ. ಹೊಂಡಗಳಿಂದ ಕೂಡಿದ ರಸ್ತೆಗಳು ನಿರ್ಮಾಣವಾಗಿದೆ. ಜನರ ವಿರೋಧದ ಮಧ್ಯೆಯೂ ಕದ್ರಿ ಪಾರ್ಕ್ನಲ್ಲಿ ಪಾರ್ಕಿಂಗ್ ಶುಲ್ಕ ಆರಂಭಿಸಲಾಗಿದೆ. ಮೊದಲು ಇದನ್ನು ಸರಿಪಡಿಸುವ ಬಗ್ಗೆ ಗಮನ ಹರಿಸಲಿ ಎಂದರು. ನಾನು ಕೇಳುವಂಥದ್ದು, ಕಾಂಗ್ರೆಸ್ನವರದು ಇತ್ತು, ಬಿಜೆಪಿಯವರದು ಬಿಡಿ ಅಂತ ನಾನು ಕೇಳಲ್ಲ. ನಾವು ಕಾನೂನಿಗೆ ಗೌರವ ಕೊಡುವವರು. ಆದರೆ ದೇವಸ್ಥಾನದ, ದೈವಸ್ಥಾನದ ಯಾವುದ್ಯಾವುದು ತೆಗಿತೀರಿ ಅಂತ ಹೇಳಿದ್ರೆ, ಅವರು ದೇವರುಗಳಿಗಿಂತ ಜಾಸ್ತಿ, ದೈವದಕ್ಕಿಂತ ಜಾಸ್ತಿ ಈ ಅಧಿಕಾರಿಗಳಿಗೆ, ಈ ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖ್ಯನಾ? ಒಂದು ಕಾಲದಲ್ಲಿ ನಮ್ಮ ಮಂಗಳೂರಿನ ಸ್ವಚ್ಛತೆ 5ನೇ ರ್ಯಾಂಕಿಂಗಲ್ಲಿತ್ತು. ಈಗ ಇಡೀ ಮಂಗಳೂರಿನಲ್ಲಿ ಅಲ್ಲಲ್ಲಿ ಡೆಬ್ರಿಸ್ಗಳು, ಅಲ್ಲಲ್ಲಿ ಕಸಗಳು. ಎಷ್ಟು ಸಲ ಬಾಯಿ ಪಡ್ಕೊಂಡು ಹೇಳಿದ್ರು ತೆಗೆಯುವಂಥ ಸಾಮರ್ಥ್ಯ ಇಲ್ಲ. ಇಡೀ ಮಂಗಳೂರಿನಲ್ಲಲ್ಲಿ ಕಸಗಳು. ಹೊರ ರಾಜ್ಯ, ಹೊರ ದೇಶದಿಂದ ಬಂದಂಥವರು, ಅದು ಕೂಡ ಈಗ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬರುವಂಥವ್ರು ಇದನ್ನು ಕಂಡ್ರೆ ಏನು ಹೇಳ್ತಾರೆ ಹೇಳಿ? ಬೇರೆ ಎಲ್ಲ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಗೊತ್ತಿದೆ, ಇದು ಮಾಡಲಿಕ್ಕೆ ಬರಲ್ವಾ? ಸ್ವಚ್ಛತೆ ಮಾಡಲಿಕ್ಕೆ ನಾವಂತೂ ಕೇಳ್ಕೊಳ್ತಾ ಇದ್ದೇವೆ ನಿರಂತರವಾಗಿ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಂಡಲದ ಬಿಜೆಪಿ ಅಧ್ಯಕ್ಷರಾದ ರಮೇಶ್ ಕಂಡೆಟ್ಟು, ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಹೆಗ್ಡೆ, ಲಲ್ಲೇಶ್ ಕುಮಾರ್, ಪ್ರಮುಖರಾದ ಭಾಸ್ಕರ ಚಂದ್ರ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.